ಅನೇಕ ಜನ್ಮ ಸಂಪ್ರಾಪ್ತ ಕರ್ಮಬಂಧ ವಿದಾಹಿನೇ ಆತ್ಮಜ್ಞಾನ ಪ್ರದಾನೇನ ತಸ್ಮೈ ಶ್ರೀ ಗುರವೇ ನಮಃ. ಮಹತೋಭಾರ ಮಹಾಲಿಂಗೇಶ್ವರ ದೇವರ ಅಡಿದಾವರೆಗಳಲ್ಲಿ ಭಕ್ತಿಯಿಂದ ಪೊಡಮೊಟ್ಟು ನಮಸ್ಕರಿಸಿ, ಕಾರಣಿಕದ ಬಲ್ನಾಡಿನ ಉಳ್ಳಾಲ್ತಿ ಅಮ್ಮನವರನ್ನು, ಸ್ಥಳೀಯವಾದ ಬೆಟ್ಟದ ತಾಯಿ ಮಹಾಲಕ್ಷ್ಮಿಯನ್ನು ಮತ್ತು ಈ ನೆಲದ ತುಳುವ ಮಣ್ಣಿನ ಸಮಸ್ತ ಶಕ್ತಿಗಳನ್ನು ಭಕ್ತಿಯಿಂದ ನಂಬಿ ಒಂದಷ್ಟು ಹೃದಯದ ಮಾತುಗಳನ್ನು ನಿಮ್ಮ ಮುಂದೆ ದೇವರಿಗೆ ಸಮರ್ಪಿಸುವುದಕ್ಕೆ ಒಂದು ವಿಧಾಯಕ ಪ್ರಯತ್ನ ನನ್ನ ಕಡೆಯಿಂದ. ಬಹುಶಃ ನನ್ನದು ಮಹಾಲಿಂಗೇಶ್ವರ ದೇವರಿಗೆ ನಡೆಯುತ್ತಿರುವ ಈ ಸೇವಾ ಕಾರ್ಯಕ್ರಮದ ಭಾಷಣ ಆಗಿರೋದ್ರಿಂದ ಚುನಾವಣೆಯ ಹಿನ್ನೆಲೆಯಲ್ಲಿ ರಾಜಕೀಯ ಹಿತಾಸಕ್ತಿಗಳನ್ನು ಇಟ್ಕೊಂಡು ಮಾತಾಡೋದು ಈ ಮಹಾಲಿಂಗೇಶ್ವರ ದೇವರ ಗದ್ದೆಗೆ ಸೂಕ್ತ ಅಲ್ಲ ಅಂತ ಭಾವಿಸಿಕೊಳ್ಳುತ್ತೇನೆ. ಪ್ರೀತಿಯ ಬಂಧುಗಳೇ, ತುಂಬ ಜನರಿಗೆ ಸಂಶಯ ಬರಬಹುದು, ಈ ಕಾರ್ಯಕ್ರಮ ಮಹಾಲಿಂಗೇಶ್ವರ ದೇವರಿಗೆ ಸೇವೆ ಆಗೋದು ಹೇಗೆ? ನಮ್ಮ ಬ್ಯಾನರಲ್ಲಿ ಪ್ಯಾಂಪ್ಲೆಟಲ್ಲಿ ಇದ್ದದ್ದು ಸೇವೆ ಅಂತ, ಇದು ಸೇವಾ ಸಮರ್ಪಣಾ ಕಾರ್ಯಕ್ರಮ ಅಂತ. ಸೇವೆ ಆಗೋದು ಹೇಗೆ? ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಬಾಲ್ಯದಲ್ಲಿ ಸನ್ಯಾಸಿಯಾಗಬೇಕು ಅಂತ ಆಸೆ ಇತ್ತು. ಅವರು ಮನೆ ಬಿಟ್ಟು ಹಿಮಾಲಯದ ತಪ್ಪಲಿನಲ್ಲಿ 2 ವರ್ಷಗಳ ಕಾಲ ಗುರುಗಳಿಗಾಗಿ ಹುಡುಕಾಟ ನಡೆಸಿದವರಾಗಿದ್ದರು. ಕೊನೆಗೆ ರಾಮಕೃಷ್ಣ ಮಠಕ್ಕೆ ಬಂದರು, ಬೇಲೂರಿಗೆ ಬಂದರು. ಸ್ವಾಮಿ ಆತ್ಮಸ್ಥಾನಂದಜಿ ಅಂತ ಅವರೀಗಿಲ್ಲ, ಅವರು ಪ್ರಧಾನಮಂತ್ರಿ ಆಗೋವಾಗ ಇದ್ರು, ಈಗ ಇಲ್ಲ. ನನ್ನ ಗುರು ಅಂತ ಈ ದೇಶದ ಪ್ರಧಾನಮಂತ್ರಿಗಳು ತುಂಬ ಬಾರಿ ಭಾಷಣಗಳಲ್ಲಿ ಹೇಳಿಕೊಂಡಂತಹ ಶ್ರೇಷ್ಠ ಸನ್ಯಾಸಿ ಸ್ವಾಮಿ ಆತ್ಮಸ್ಥಾನಂದಜಿಯವರ ಹತ್ರ ಹೋಗಿ ಈ ಮೋದಿಯವರು ಕೇಳಿದ್ದು, ನನಗೆ ಸನ್ಯಾಸಿಯಾಗುವ ಆಸೆ, ಕಾವಿ ಬಟ್ಟೆ ಕೊಡಿ, ಸನ್ಯಾಸ ದೀಕ್ಷೆ ಕೊಡಿ ಅಂತ. ಆಗ ಆತ್ಮಸ್ಥಾನಂದಜಿಯವರು ಹೇಳುತ್ತಾರೆ, ಇಲ್ಲ, ನಿನಗೆ ಸನ್ಯಾಸ ಕೊಡೋದಿಲ್ಲ. ಯಾಕೆ ಬೇಕು ನಿನಗೆ ಸನ್ಯಾಸ? ನನಗೆ ಈ ಜನ್ಮದಲ್ಲಿ ದೇವರನ್ನ ಕಾಣಬೇಕು ಅನ್ನುವ ಆಸೆ ಗುರುಗಳೇ, ಆದದ್ರಿಂದ ಸನ್ಯಾಸ ಬೇಕು ಅಂತ ಕೇಳುತ್ತಾರಂತೆ. ಆಗ ಇವರು ಹೇಳುತ್ತಾರೆ, ನೀನು ಅನುಮಾನವೇ ಇಲ್ಲ, ನಿಸ್ಸಂಶಯವಾಗಿ ದೇವರನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಕ್ಕೆ ಅಂತನೇ ಹುಟ್ಟಿದ ವ್ಯಕ್ತಿ. ಆದರೆ ನೀನು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕಾಗಿರುವುದು ಹಿಮಾಲಯದ ಗುಹೆಗಳಲ್ಲ, ಈ ದೇಶದ ಕೋಟ್ಯಂತರ ಬಡ ಜನರ ಹೃದಯದಲ್ಲಿ ದೇವರಿದ್ದಾನೆ, ಅವರ ಸೇವೆ ಮಾಡು, ನಿನಗೆ ಸಾಕ್ಷಾತ್ಕಾರ ಆಗ್ತದೆ ಅಂತ. ಅವರ ಮಾತನ್ನ ಗುರುವಚನ ಅಂತ ನಂಬಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಾಲಯಕ್ಕೆ ಬಂದು ಹಿರಿಯರು ಶಾಖೆ ಮಾಡಿ ಮುಗಿಸಿ ಬರುವ ಹೊತ್ತಿಗೆ ಚಹಾ ರೆಡಿ ಮಾಡಿ ಕಾರ್ಯಾಲಯವನ್ನ ಪೊರಕೆ ಹಿಡಿದು ಗುಡಿಸಿ ಸಾಮಾನ್ಯ ಕಾರ್ಯಕರ್ತನಾಗಿ ಬೆಳೆದ ವ್ಯಕ್ತಿ ಮೋದಿ ಗುಜರಾತಿನ ಮುಖ್ಯಮಂತ್ರಿಯಾದ ಬಳಿಕ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತ ಪಾರ್ಟಿ ಕಡೆಯಿಂದ ಅಲ್ಲ, ಈ ದೇಶದ ಕಾರ್ಯಕರ್ತರ ಕಡೆಯಿಂದ ಕೂಗು ಬಂತು, ದನಿ ಬಂತು. ಬಹುಶಃ ಪಾರ್ಟಿ ಯೋಚನೆ ಮಾಡಿದ್ದಿರಲಿಲ್ಲ. ಯಾಕೆ ಅಂತಂದ್ರೆ ನನಗೆ ನೆನಪಿದೆ, ಗೌರವಾನ್ವಿತ ನಾಯಕರಿಗೆ ನಾವು ಅಸಂಖ್ಯ ಪತ್ರಗಳನ್ನು ಬರೆದ್ವಿ. ಕರ್ನಾಟಕದಲ್ಲಿ ನಾನು ನಮೋ ಬ್ರಿಗೇಡ್ ಅನ್ನುವ ಸಂಘಟನೆಯಲ್ಲಿದ್ದರಿಂದ ನನಗೆ ಚೆನ್ನಾಗಿ ನೆನಪಿದೆ. ಲಕ್ಷಾಂತರ ಪತ್ರಗಳ ಮೂಲಕ ಗೌರವಾನ್ವಿತ ಲಾಲ್ ಕೃಷ್ಣ ಅಡ್ವಾಣಿಜಿಯವರಿಗೆ, ಮೋದಿಯವರಿಗೆ ಈ ಪಟ್ಟವನ್ನು ಬಿಟ್ಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡೆವು. ಈ ದೇಶದ ಅಸಂಖ್ಯ ದನಿಗಳ ಪರಿಣಾಮದಿಂದ ಈ ವ್ಯಕ್ತಿ
ಚುನಾವಣೆಯನ್ನು ಎದುರಿಸಲಿಕ್ಕೆ ಅಂತ ನಿಲ್ತಾರೆ. ಆದರೆ ಅದೇ ಹೊತ್ತಿಗೆ ಈ ಆತ್ಮಸ್ಥಾನಂದಜಿಯವರು ಇದ್ರು, ಜೀವಂತವಾಗಿದ್ರು. ಮತ್ತೆ ಅವರ ಬಳಿಗೆ ಹೋದಂಥ ಮೋದಿಯವರು ಹೇಳ್ತಾರೆ, ಗುರುಗಳೇ, ಇವತ್ತಿಗೂ ಕೂಡ ನನಗೆ ಅಧಿಕಾರದ ಮೇಲೆ ಆಸೆ ಇಲ್ಲ. ನನ್ನ ಅಂತರ್ಮನಸ್ಸಿನ ತುಡಿತ ಭಗವಂತನ ಸಾಕ್ಷಾತ್ಕಾರವನ್ನು ಹಂಬಲಿಸ್ತಾ ಇದೆ, ಏನು ಮಾಡಲಿ ಅಂತ ಕೇಳ್ತಾರೆ. ಪ್ರೀತಿಯ ಬಂಧುಗಳೇ, ಸಂಘಟನೆಯ ಕೆಲಸ ಅದು ದೇವರ ಕೆಲಸ. ಸಂಘಟನೆಯ ಕೆಲಸ ಅದು ಮಹಾಲಿಂಗೇಶ್ವರ ದೇವರಿಗೆ ಸಮರ್ಪಣೆಯಾಗುವಂತ ಸೇವೆ. ಅದು ಒಂದು ಮನೆ ಕಟ್ಟಿದ ಬಳಿಕ ಅಲ್ಲಿ ದೇವರ ಪೂಜೆ ಆಗದೆ ಬೇರೆ ಇನ್ನೇನೂ ನಡಿಬಾರದು, ಅದು ನಮ್ಮ ಸಂಸ್ಕೃತಿ. ಆದರೆ ಮನೆ ಒಕ್ಕಲಾಗುವುದಕ್ಕಿಂತ ಮೊದಲೇ ಅರುಣಣ್ಣನ ಕರೆಸಿ ಒಂದು ಮೀಟಿಂಗ್ ಅನ್ನ ಮಾಡುವಂತ ಧೈರ್ಯ ನನಗೆ ಯಾಕೆ ಬಂತು ಅಂತಂದ್ರೆ, ನನ್ನ ಒಳ ಮನಸ್ಸು ಹೇಳ್ತಾ ಇತ್ತು, ಇದು ಮಹಾಲಿಂಗೇಶ್ವರ ದೇವರ ಕಾರ್ಯ. ಇದು ಅತ್ಯಂತ ಪ್ರಾಮಾಣಿಕವಾಗಿ ಈ ಗದ್ದೆಯಲ್ಲಿ, ಈ ಪುಣ್ಯ ಭೂಮಿಯಲ್ಲಿ ನಾನು ಮಾತಾಡ್ತಾ ಇರುವಂತ ಸಂಗತಿ. ಆದದ್ರಿಂದ ನನಗಿದು ಮುಖ್ಯ ಆಯಿತು. ದೇವರ ಕಾರ್ಯವೊಂದು ನಮ್ಮ ಮನೆಯಲ್ಲಿ ನಡೀಲಿ ಅಂತ ನಾನು ಯೋಚನೆ ಮಾಡಿದೆ. ಪ್ರೀತಿಯ ಬಂಧುಗಳೇ, ನನಗೆ ಮಹಾಲಿಂಗೇಶ್ವರ ದೇವರು ಅಲ್ಲೂ ಕಾಣ್ತಾನೆ. ಆ ಮಹಾಲಿಂಗೇಶ್ವರ ದೇವಾಲಯದ ಒಳಗಡೆ ಇರುವಂತಹ ಸಾನ್ನಿಧ್ಯ, ಪುತ್ತೂರನ್ನು ಕಾಯುವ ಹತ್ತೂರಿನ ಒಡೆಯನ ಶಕ್ತಿ, ಒಡೆಯನ ಸಾನ್ನಿಧ್ಯ ಅಲ್ಲೂ ಕಾಣ್ತದೆ ನನಗೆ. ಅಷ್ಟು ಮಾತ್ರ ಅಲ್ಲ, ಪ್ರೀತಿಸಿ ಬಂದಿರುವ ಈ ಅಸಂಖ್ಯ ಜನರ ಹೃದಯದಲ್ಲೂ ಮಹಾಲಿಂಗೇಶ್ವರ ದೇವರು ನನಗೆ ಕಾಣ್ತಾ ಇದ್ದಾನೆ. ದೈವಿ ಶಕ್ತಿಯೊಂದು ಹಿಂದಿನಿಂದ ಬೆಂಬಲ ಕೊಡದೇ ಇದ್ದರೆ ಈ ತರ ಜನ ಪ್ರೀತಿಸುವ ಚಾನ್ಸೇ ಇಲ್ಲ. ತುಂಬಾ ಜನ ಅಭ್ಯರ್ಥಿಗಳು ಹಣ ಹಂಚಿ ಚುನಾವಣೆಯನ್ನ ಎದುರಿಸ್ತಾ ಇರಬೇಕಿದ್ರೆ ಮತದಾರ ಹಣ ಕೊಟ್ಟು, ಹಣ ದಾನ ಮಾಡಿ ಇವರು ನಿಲ್ಲಬೇಕು, ಪುತ್ತೂರನ್ನ ಉಳಿಸ್ಕೊಳ್ಬೇಕು ಅಂತ ಯೋಚನೆ ಮಾಡಿದಂತಹ ಒಂದು ವಿಚಿತ್ರ, ಒಂದು ಅದ್ಭುತವಾದಂಥ ಘಟನೆ ಇದು. ಮಹಾಲಿಂಗೇಶ್ವರ ದೇವರ ಸಂಕಲ್ಪ ಅಲ್ಲದೆ ಇನ್ನು ಯಾವುದರಿಂದ ಸಾಧ್ಯ? ಪ್ರೀತಿಯ ಬಂಧುಗಳೇ, ಇವತ್ತಿನ ಕಾರ್ಯಕ್ರಮ ಇಂತಹ ಶುದ್ಧ ಮನಸ್ಸುಗಳ ಈ ಒಂದು ಭಗವತ್ ಸೇವೆಯ ಸಮರ್ಪಣಾ ಕಾರ್ಯಕ್ರಮ. ಭಗವಂತನ ಸೇವೆ ನಾವು ಸಂಘಟನೆಯನ್ನ ಮಾಡುವಾಗ ತುಂಬ ಬಾರಿ ಹೇಳ್ಕೊಳ್ತೇವೆ, ಅವನ ಹೆಸರಿಗಾಗಿ ಮಾಡೋದು ಮಾರಾಯ ಅಂತ, ಅವನು ಇನ್ನೇನಕ್ಕೋ ಮಾಡ್ತಾ ಇರೋದು ಅಂತ ಹೇಳ್ಕೊಳ್ತೇವೆ. ಯಾಕೆ ಅಂತಂದ್ರೆ, ನಾವು ಬೆಲೆ ಕೊಡೋದು ಏನೇ ಕಾರ್ಯ ಮಾಡಿದರೂ ಕೂಡ ಅದು ಹೆಸರಿಗಾಗಿ ಅಲ್ಲ, ಮತ್ತಿನ್ನೇನಕ್ಕೆ? ಹಣಕ್ಕಾಗಿ ಅಲ್ಲ, ಮತ್ತಿನ್ನೇನಕ್ಕೆ? ಅಧಿಕಾರಕ್ಕಾಗಿ ಅಲ್ಲ, ಇನ್ನೇನಕ್ಕೆ? ಏತಕ್ಕೆ ಅಂತಂದ್ರೆ, ನಾನು ಸಂಘಟನೆ ಮಾಡುವುದು, ನಾನು ಸಮಾಜಕ್ಕೆ ಕಾರ್ಯವನ್ನ ಮಾಡೋದು, ನಾನು ನನ್ನ ರಕ್ತವನ್ನ ದಾನ ಮಾಡುವುದು, ನಾನು ಬಡವರಿಗೆ ಮನೆ ಕಟ್ಟಿಸಿಕೊಡುವುದು ಹೆಸರಿಗಾಗಿ ಅಲ್ಲ, ದುಡ್ಡಿಗಾಗಿ ಅಲ್ಲ. ನನ್ನ ಈ ಸೇವೆಯನ್ನು ಆ ಮಹಾಲಿಂಗೇಶ್ವರ ದೇವರು ನೋಡಬೇಕು ಅನ್ನುವ ಕಾರಣಕ್ಕಾಗಿ ಅಂತ ಇದ್ರೆ ಮಾತ್ರ ಬೆಲೆ. ಭಗವಂತನ ಕಾರ್ಯ ನಮ್ಮ ಜೀವಮಾನದ ಕೊನೆ ಉಸಿರಿನ ತನಕ ನಡಿಬೇಕು. ಇದು ಚುನಾವಣೆಗಾಗಿ ನಡೆಯುವ ಕಾರ್ಯಕ್ರಮ ಅಲ್ಲ. ಇದು ಭಗವಂತನ ಕಾರ್ಯ ಜೀವನದ ಕೊನೆ ತನಕ ನಡೆಯಬೇಕಾದ ಕಾರ್ಯ ಆಗಿರೋದ್ರಿಂದ ಈ ಸಂಘಟಿತ ಸಮಾಜ ಶಕ್ತಿಗೆ ಒಂದು ಒಳ್ಳೆಯ ರೂಪ ಕೊಡಬೇಕು ಅನ್ನುವ ಆಲೋಚನೆಯಲ್ಲಿ ಇವತ್ತು ಅನಾವರಣಗೊಳ್ತಾ ಇದೆ ಒಂದು ಸುಂದರವಾದ ಸಂಘಟನೆ, ಪುತ್ತಿಲ ಪರಿವಾರ ಅಂತ ಅದರ ಹೆಸರು. ನನಗೂ ಬಾರಿಗೂ ಆಸೆ ಆಗ್ತಾ ಇದೆ. ಗುರುಜಿ ಗೋಳ್ವಲ್ಕರ್ ಅಂತಹ ಮಹಾನ್ ತಪಸ್ವಿಗಳು ನಿರ್ಮಾಣ ಮಾಡಿದಂತಹ
ಹಿಂದೂ ಸಂಘಟನೆಗಳು ಒಡೆದು ಹೋಗಬಾರದು. ನಮ್ಮ ಸಂಘದ ಎಲ್ಲ ಶಾಲೆಗಳಲ್ಲಿ ಮಕ್ಕಳು ದೀಪ ಉರಿಸುವಾಗ ಒಂದು ಅದ್ಭುತವಾದ ಶ್ಲೋಕವನ್ನು ಪಠನ ಮಾಡ್ತಾರೆ. ಆ ಶ್ಲೋಕ ನೀವು ಕೇಳಿದ್ದೀರಿ, ಆದರೂ ನೆನಪು ಮಾಡ್ತಾ ಇದ್ದೇನೆ. ಶ್ಲೋಕದ 2ನೇ ಸಾಲು, ವಿನಾಶಾಯ ಆತ್ಮಜ್ಯೋತಿರ್ನಮೋಸ್ತುತೆ. ದ್ವೇಷ ಬುದ್ಧಿ ವಿನಾಶಾಯ ಆತ್ಮಜ್ಯೋತಿರ್ನಮೋಸ್ತುತೆ. ನಮಗೆ ಯಾರ ಮೇಲೂ ದ್ವೇಷ ಇಲ್ಲ. ನಮ್ಮನ್ನ ಬಾರಿ ಬಾರಿಗೂ ಬೈದವರಿಗೂ ಪಾದ ಮುಟ್ಟಿ ನಮಸ್ಕಾರ ಮಾಡುವ ಸಂಸ್ಕೃತಿಗೆ ಸೇರಿದವರು ನಾವು. ನಮಗೆ ತಲೆ ಎತ್ತಿ ನಡೆಯಲಾರದಷ್ಟು ಮಾಡಬೇಕು ಅಂತ ಅವಮಾನ ಮಾಡಿದವರಿಗೂ ಅವರಲ್ಲೂ ಹಿರಿತನ ಇದೆ ಅಂತ ಗುರುತಿಸಿ ಗೌರವಿಸುವ ಹಿಂದೂ ಸಂಸ್ಕೃತಿಗೆ, ಹಿಂದೂ ಸಭ್ಯತೆಗೆ ಸೇರಿದವರು ನಾವು. ಇಂತಹ ಪುತ್ತಿಲ ಪರಿವಾರ ಬರೀ ಚುನಾವಣೆಯಲ್ಲ. ಭಗವಂತನ ಸೇವೆ ಅಂತಂದ್ರೆ ಬರೀ ಚುನಾವಣೆಯಲ್ಲ, ಚುನಾವಣೆಯೂ ಹೌದು. ರಾಜಕೀಯವನ್ನು ಭಗವಂತನಿಗಾಗಿ ಮಾಡಿದರೆ ಅದು ಪೂಜೆಯಾಗ್ತದೆ. ಅದೇ ರೀತಿ ನಾವು ಹಳ್ಳಿಗಳಲ್ಲೂ ಕೂಡ ಕಾಪಿ ಮಾಡುವ ಅವಶ್ಯಕತೆ ಇಲ್ಲ. ಅದು ಕೌಂಟರ್ ಅಂತ ಯಾರಾದರೂ ಅನ್ಕೊಂಡಾರು. ನಾವು ಭಾರತ್ ಮಾತಾ ಪೂಜನಾ ಅಂತ ಹೆಸರು ಕೊಡೋದು ಬೇಡ, ಆದರೆ ಇನ್ಯಾವುದೋ ಒಂದು ಒಳ್ಳೆಯ ಹಿಂದೂ ಸಮಾಜ ಶಕ್ತಿಗೆ, ಹಿಂದೂ ಸಂಸ್ಕೃತಿಗೆ ಪೂರಕವಾಗುವಂಥ ಹೆಸರಿನೊಂದಿಗೆ ಈ ದೇಶದ ಇತಿಹಾಸವನ್ನು ತಿಳಿಸುವ ಕಾರ್ಯಕ್ರಮ, ಬಡವರಿಗೆ ಮನೆ ಕಟ್ಟಿಸ್ಕೊಡುವ ಕಾರ್ಯಕ್ರಮ, ಬೇಕಾದಾಗ ರಕ್ತ ಕೊಡುವ ಕಾರ್ಯಕ್ರಮ, ಇಂಥ ಸೇವಾ ಕಾರ್ಯಕ್ರಮವನ್ನು ನಿರಂತರವಾಗಿ ಆಯೋಜನೆ ಮಾಡ್ತಾ ನಮ್ಮ ಮಕ್ಕಳಿಗೆ ಈ ದೇಶದ ಪರಂಪರೆಯನ್ನ, ಇತಿಹಾಸವನ್ನ, ಇಲ್ಲಿ ಹೋರಾಟ ಮಾಡಿದ ಹಿರಿಯರ ತ್ಯಾಗವನ್ನ, ಅವರ ಬಲಿದಾನವನ್ನ ನೆನಪು ಮಾಡುವಂತಹ ಎಲ್ಲಾ ಕಾರ್ಯಕ್ರಮಗಳನ್ನು ಕೂಡ ಗುರೂಜಿ ಗೋಳ್ವಲ್ಕರ್ ಅವರ ಯೋಚನೆಯಂತೆಯೇ ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಯಾವತ್ತೂ ಯಾವ ಕಾಲಕ್ಕೂ ಅಪಮಾನ ಆಗಬಾರದು. ಆ ಒಂದು ಅದ್ಭುತವಾದಂತಹ ವಿಶ್ವವ್ಯಾಪಿಯಾಗಿ ಬೆಳೆದ ಸಂಘಟನೆಗೆ 100ನೇ ವರ್ಷ ಆಗುವಂತ ಈ ಹೊತ್ತಿನಲ್ಲಿ ನಾವು ಪುತ್ತೂರಿನಲ್ಲಿ ಮತ್ತೆ ಆ ತ್ಯಾಗಕ್ಕೆ ಯೋಗ್ಯವಾದಂತಹ ಗೌರವವನ್ನು ಕೊಡುವ ಕಾರ್ಯಕ್ರಮವನ್ನು ಪುತ್ತಿಲ ಪರಿವಾರದ ಕಡೆಯಿಂದಲೇ ಮಾಡ್ತಾ ಹೋದರೆ ಹೇಗೆ? ಇನ್ನು ಸುಮ್ಮನೆ ನನ್ನ ಆಲೋಚನೆ ಏನು ಅಂತ ನಿಶ್ಚಯ ಆಗಿಲ್ಲ. ಇಂತಹ ಒಳ್ಳೊಳ್ಳೆಯ ಆಲೋಚನೆಗಳೊಂದಿಗೆ ಯಾರನ್ನೂ ದ್ವೇಷ ಮಾಡದೆ ಸಮಾಜವನ್ನು ಕಟ್ಟುವ ಕೆಲಸವನ್ನು ನಾವು ಮಾಡೋಣ. ಆ ಮೂಲಕ ಪುತ್ತೂರಿನಲ್ಲಿ ಎಲ್ಲವೂ ಇತಿಹಾಸದ ಸೃಷ್ಟಿಯಾಗಿದೆ. ಅಭ್ಯರ್ಥಿ ಹಣ ಕೊಡಲಿಲ್ಲ, ಮತದಾರ ಹಣ ಕೊಟ್ಟ. ಇಲ್ಲಿ ಜನ ಪ್ರೀತಿಸಿ ಬಂದರು. ಈ ಇತಿಹಾಸದೊಂದಿಗೆ ಇದೂ ಒಂದು ಇತಿಹಾಸ ಆಗಲಿ. ಪಕ್ಷೇತರ ಅಭ್ಯರ್ಥಿ ಬಂಡಾಯ ನಿಂತದ್ದಲ್ಲ, ಚುನಾವಣಾ ಪೂರ್ವದಲ್ಲಿಯೇ ನಾನು ಗೆದ್ದ ಮೇಲೆ ಇಂಥ ಪಕ್ಷಕ್ಕೆ ಸಪೋರ್ಟ್ ಅಂತ ಹೇಳಿದ್ದು ಒಂದು ಇತಿಹಾಸವೇ. ಇಂತಹ ಇತಿಹಾಸವನ್ನ, ಇಂಥ ಸಭ್ಯತೆಯನ್ನು ಇಟ್ಟುಕೊಂಡ ನಾವು ಇದರಲ್ಲೂ ಒಂದು ಇತಿಹಾಸ ನಿರ್ಮಾಣ ಮಾಡುವ, ಸಂಘಟನೆಗಳನ್ನು ಒಡೆದವರು ಇವರು ಅಂತ ಹೇಳುವ ಒಂದು ಅಪಾಯಕಾರಿ ಯೋಚನೆಯನ್ನ, ಅಪಾಯಕಾರಿ ಆಗಿದೆ ಅನ್ನುವ ಮನಸ್ಥಿತಿಯನ್ನ ಯಾರು ಹೊತ್ತಿದ್ದಾರೋ ಅವರಿಗೆ ನಿಜವಾಗಲೂ ಸಂಘಟನೆಯನ್ನ ಕಟ್ಟಿ ಉತ್ತರ ಕೊಡುವ, ಹಿಂದುತ್ವವನ್ನು ಕಟ್ಟಿ ಉತ್ತರ ಕೊಡುವ ಪುತ್ತಿಲ ಪರಿವಾರದ ಮೂಲಕ ಅಂತ ಮತ್ತೆ ಮತ್ತೆ ಹೇಳ್ತಾ, ಸಾಮಾನ್ಯ ವೇಷದಲ್ಲಿ, ಸಂಸಾರಿ ರೂಪದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡಿ. ಸಾಮಾನ್ಯ ವೇಷದಲ್ಲಿ, ಸಂಸಾರಿ ರೂಪದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡಿ. ಮೈಮೆ ಕಾಂಬೊಡೆ ಸಂಸ್ಕಾರವಿರಬೇಕು ನಿನಗೆ, ಮೈಮೆ ಕಾಂಬೊಡೆ ಸಂಸ್ಕಾರವಿರಬೇಕು ನಿನಗೆ. ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ, ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ. ಈ ಮಾತುಗಳನ್ನು ಭಕ್ತಿಪೂರ್ವಕವಾಗಿ ಕೇಶವ ಪ್ರಸಾದಣ್ಣ ಹೇಳಿದರು. ರಾಜಕೀಯ ಹಿತಾಸಕ್ತಿಗಳಿಗೆ ಯಾವತ್ತೂ ಕೂಡ ದೇವರ ಗದ್ದೆಯನ್ನು ಬಿಟ್ಕೊಡ್ಲಿಲ್ಲ ಅಂತ ನನಗೆ ಆ ಜವಾಬ್ದಾರಿ ಇದೆ. ನಾನು ಕೂಡ ಎಲ್ಲೂ ಕೂಡ
ಒಂದು ಸ್ವಾರ್ಥ ಹಿತಾಸಕ್ತಿಯ ಭಾಷಣವನ್ನು ಮಾಡಿದ್ದಲ್ಲ ಅಂತ ಹೇಳುವ ನಂಬಿಕೆಯೊಂದಿಗೆ ನನ್ನೆಲ್ಲ ಮಾತುಗಳನ್ನು, ಪ್ರಾಮಾಣಿಕವಾದ ಮಾತುಗಳು, ನನಗೆ ಧೈರ್ಯ ಇದೆ. ಜೋರಾಗಿ ಗಾಳಿ ಬಂದು ಮರದ ಕೊಂಬೆ ಅಲುಗಾಡುತ್ತಾ ಇರುವಾಗ ಮರದ ಕೊಂಬೆಯ ಮೇಲೆ ಕುಳಿತ ಹಕ್ಕಿ ಭಯವೇ ಪಡಲಿಲ್ವಂತೆ. ಯಾಕೆ ಅಂತಂದರೆ ಜೋರಾಗಿ ಗಾಳಿ ಬಂದು ಮರದ ಕೊಂಬೆ ಅಲುಗಾಡುವಾಗ ಕೊಂಬೆಯ ಮೇಲೆ ಕುಳಿತ ಹಕ್ಕಿಗೆ ಭಯವೇ ಆಗಿಲ್ವಂತೆ. ಯಾಕೆ ಅಂತಂದರೆ ಆ ಕೊಂಬೆಯ ಮೇಲಿದ್ದ ಹಕ್ಕಿ ನಂಬಿದ್ದು ಮರದ ಕೊಂಬೆಯನ್ನಲ್ಲವಂತೆ, ತನ್ನ ರೆಕ್ಕೆಯನ್ನಂತೆ ಅದು. ಆದದ್ದರಿಂದ ಹೆಣ್ಣಿನ ವಿಷಯದಲ್ಲಿ ಕ್ಲೀನ್, ಹಣದ ವಿಷಯದಲ್ಲಿ ಕ್ಲೀನ್, ಎಲ್ಲ ವಿಷಯದಲ್ಲೂ ಕೂಡ ಅತ್ಯಂತ ಸ್ವಚ್ಛವಾಗಿರುವ ಅರುಣಣ್ಣನ ನಾಯಕತ್ವದಲ್ಲಿ ನಮಗೆ ಪುತ್ತಿಲ ಪರಿವಾರದೊಂದಿಗೆ ಸಂಘಟನೆಯ ಕೆಲಸದಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಯಾವುದೇ ನಾಚಿಕೆ ಇಲ್ಲ, ಯಾವುದೇ ಭಯ ಇಲ್ಲ. ಅತ್ಯಂತ ಸ್ವಾಭಿಮಾನದಿಂದ ಪುತ್ತೂರಿನ ಒಳ್ಳೆಯ ಜನರೊಂದಿಗೆ ನಾವಿರುವಂಥದ್ದು ಅಂತ ಹೇಳುವಂತಹ ಒಂದೇ ಒಂದು ಒಳ್ಳೆಯ ಸಂಕಲ್ಪದೊಂದಿಗೆ ಈ ಕಾರ್ಯಕ್ರಮವನ್ನು ನಾನು ಮಹಾಲಿಂಗೇಶ್ವರ ದೇವರ ಪಾದಗಳಿಗೆ ಸಮರ್ಪಿಸ್ತಾ ಇದ್ದೇನೆ. ಜೈ ಹಿಂದೂಸ್ಥಾನ್, ಹರ ಹರ ಮಹಾದೇವ. ಬಂಟ್ವಾಳ ತಾಲೂಕಿನ ಮಾಣಿಯ ಬಾಲ ವಿಕಾಸ ಆಂಗ್ಲ ಮಾಧ್ಯಮ ಶಾಲೆ ನೂತನವಾಗಿ ಸ್ಥಳಾಂತರಗೊಂಡ ಸುಸಜ್ಜಿತ ಅಂತಾರಾಷ್ಟ್ರೀಯ ಗುಣಮಟ್ಟದ ಡಿಜಿಟಲ್ ಕ್ಯಾಂಪಸ್. ಸತತ 34 ವರ್ಷಗಳ ಸುಭದ್ರ ಸೇವೆಯೊಂದಿಗೆ ಇದೀಗ ವಿದ್ಯಾರ್ಥಿ ಸ್ನೇಹಿ ಶೈಕ್ಷಣಿಕ ಶುಲ್ಕಗಳು, ವಿಶೇಷ ಆರಂಭಿಕ ಕೊಡುಗೆ, ಡೊನೇಷನ್ ಮುಕ್ತ ದಾಖಲಾತಿ ಹಾಗೂ ಇನ್ನೂ ಹಲವಾರು ಆಫರ್ಗಳು. ಬನ್ನಿ, ನಿಮ್ಮ ಮಗುವಿನ ಭವಿಷ್ಯ ವಿಕಾಸಗೊಳ್ಳಲು ಬಾಲ ವಿಕಾಸದಲ್ಲಿ ದಾಖಲಾತಿ ಮಾಡಿಸಿ. ಕರೆ ಮಾಡಿ 990222 26466. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.